ಕರ್ನಾಟಕ ರಾಜ್ಯ ಗೃಹ ಸಚಿವರ ತವರು ಜಿಲ್ಲೆ ಹಾಗೂ ಸಹಕಾರ ಸಚಿವ ರಾಜಣ್ಣ ಇವರ ಕ್ಷೇತ್ರಗಳಲ್ಲಿ ಇರುವ ಆಸ್ಪತ್ರೆಗಳಲ್ಲಿ ಹೆರಿಗೆ ಮಾಡಿಸಲು ಮತ್ತು ಇತರೆ ವೈದ್ಯಕೀಯ ಸೇವೆಗೆ ದೀನ ದುರ್ಬಲರು ಬಡವರು ಲಂಚ ನೀಡದೇ ಇದ್ದರೆ ಸೇವೆಯೇ ಇಲ್ಲ ಎಂಬಂತಾಗಿದೆ. ಗುರುವಾರ ಬೆಂಗಳೂರಿನ ಆರೋಗ್ಯ ಸೌಧದಿಂದ ಮಧುಗಿರಿ ತಾಲೂಕು ಮತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಒಳಪಡುವ ಪುರವರ ಹೋಬಳಿ ಬ್ಯಾಲ್ಯ ಆಸ್ಪತ್ರೆಗಳಿಗೆ ಮುಖ್ಯ ಜಾಗೃತ ಅಧಿಕಾರಿ ಕುಪ್ಪೆ ಶ್ರೀನಿವಾಸ್ ಇವರು ಭೇಟಿ ನೀಡುವ ಮುನ್ಸೂಚನೆ ತಿಳಿದ ತುಮಕೂರು ಘಟಕದ ನೈಜ ಹೋರಾಟಗಾರರ ವೇದಿಕೆಯ ಸದಸ್ಯರಾದ ಹಂದ್ರಾಳ್ ನಾಗಭೂಷಣ್, ಮಧುಗಿರಿ ಮಹೇಶ್, ಸತೀಶ್ ಟಿಪಿ, ಅರಳಾಪುರ ರಮೇಶ್ ಅವರು ಮಧುಗಿರಿ ಮತ್ತು ಕೊರಟಗೆರೆ ವಿಧಾನಸಭಾ ವ್ಯಾಪ್ತಿಯ ಬ್ಯಾಲ್ಯ ಆಸ್ಪತ್ರೆಗಳಿಗೆ ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಮುಖ್ಯ ಜಾಗೃತ ದಳದ ಅಧಿಕಾರಿಗೆ ಲಂಚದ ಹಣ ಸಮೇತ ವಾಸ್ತವ ಸ್ಥಿತಿಗಳನ್ನು ಕಣ್ಣೆದುರೇ ಬಿಚ್ಚಿಟ್ರು. ಬ್ಯಾಲ್ಯ ಪ್ರಾಥಮಿಕ ಆಸ್ಪತ್ರೆಯ ವ್ಯಾಪ್ತಿಯ ಒಡ್ಡರಹಟ್ಟಿ ಕಾವೇರಿ ಎಂಬ ಮಹಿಳೆ ಕಡೆಯಿಂದ ಹೆರಿಗೆ ಮಾಡಿಸಲು ನರ್ಸ್ ಅನಸೂಯಮ್ಮ ಪಡೆದಿದ್ದ 5,000 ರೂಪಾಯಿಗಳನ್ನು ನರ್ಸ್ನಿಂದ ಹಣವನ್ನು ಸಂಬಂಧಿಕರಿಗೆ ವಾಪಸ್ ಕೊಡಿಸಿದ್ದಾರೆ. ಹಾಗೆ ನಿಹಾರಿಕರಿಂದ ಪಡೆದಂತಹ ಲಂಚದ ಹಣ 1,300 ರೂಪಾಯಿಗಳನ್ನು ಮತ್ತು ದೊಡ್ಡೇರಿ ಹೋಬಳಿಯ ವೃದ್ಧೆ ಕಡೆಯ ರಂಗನಾಥ್ ಕಡೆಯಿಂದ ಪಡೆದ ಲಂಚದ ಹಣ 3,800 ರೂಪಾಯಿಗಳನ್ನು ಆಡಳಿತ ವಿಧಾಧಿಕಾರಿಯಾದ ಗಂಗಾಧರ್ ಅವರಿಂದ ವಾಪಸ್ ಕೊಡಿಸಿದ್ದಾರೆ. ಈ ಬಗ್ಗೆ ಹಂದ್ರಾಳ್ ನಾಗಭೂಷಣ್ ಇವರು ಈ ದಿನ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ತುಮಕೂರಿನ ಜಿಲ್ಲಾಡಳಿತದ ವೈಫಲ್ಯದಿಂದ ತಾಲೂಕಿನ ಆಸ್ಪತ್ರೆಗಳಲ್ಲಿ ಬಡವರು ಮತ್ತು ದೀನ ದುರ್ಬಲರಿಂದ ಲಂಚ ವಸೂಲಿಯಾಗ್ತಾ ಇದ್ದು, ಗೃಹ ಸಚಿವರ ತವರು ಜಿಲ್ಲೆಯಲ್ಲಿಯೇ ಲಂಚ ಅವತಾರ ನಡೀತಾ ಇರುವುದು ದುರದೃಷ್ಟಕರವಾಗಿದೆ ಎಂದು ಹಿರಿಯ ಸಾಮಾಜಿಕ ಹೋರಾಟಗಾರ ಎಚ್.ಎಂ. ವೆಂಕಟೇಶ ಅಭಿಪ್ರಾಯಪಟ್ಟಿದ್ದಾರೆ. ನೈಜ ಹೋರಾಟಗಾರರ ವೇದಿಕೆಯು ಭ್ರಷ್ಟಾಚಾರದ ವಿರುದ್ಧ ಮತ್ತು ಜನಪರ ಕೆಲಸಗಳ ಪರ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ತುಮಕೂರು ಘಟಕದ ವೇದಿಕೆಯ ಸದಸ್ಯರಿಗೆ ರಾಜ್ಯ ವೇದಿಕೆಯ ಎಚ್.ಎಂ. ವೆಂಕಟೇಶ್ ಹಿರಿಯ ಸಾಮಾಜಿಕ ಹೋರಾಟಗಾರರು ಅಭಿನಂದನೆ ಸಲ್ಲಿಸಿದ್ದಾರೆ. ಲಂಚ ತಗೊಂಡಂತ ಅಧಿಕಾರಿ ಈ ಮಗು ಹತ್ರ ದುಡ್ಡು ಇದೇ ಡಾಕ್ಟರ್ ಇಸ್ಕೊಂಡಿದ್ದಾರೆ, ಇವ್ರ ಹತ್ರ ಇದೇ ಯಾರೋ ಈ ಹಾಸ್ಪಿಟಲ್ ಕೆಲಸ ಮಾಡೋ ರವಿ ಇಸ್ಕೊಂಡಿದ್ದಾರೆ. ಇದಕ್ಕೆ ಕ್ರಮ ನೀವೇನು ಕೈಗೊಳ್ತೀರಾ? ಇಲ್ಲಿದೆ ವಿಜಿಲೆನ್ಸ್ ಆಫೀಸರ್ ನೀವು ಬಂದಿರಾ, ನೀವೇ ಇಲ್ಲೇನೆ ಈ ಜನರ ಸಮಕ್ಷಮದಲ್ಲಿ ನೀವು ಹೇಳ್ತೀವಿ, ಏನ್ ಕ್ರಮ ಕೈಗೊಳ್ತೀರಾ? ಏನ್ ಮಾಡ್ತೀರಾ ಹೇಳಿ ಸರ್. ಈಗ ಅವರು ವಾಪಸ್ ಕೊಟ್ಟಿದ್ದಾರೆ ಇಸ್ಕೊಂಡ್ಮೇಲೆ ಬನ್ನಿ, ಇಲ್ಲ ನೀವು ಹೇಳಿ. ನಾನು ನಿಮ್ಮ ಸಮಸ್ಯೆಗೆ ನಾನು ಕನ್ನಡಕಗಳು ಈಗ ಆಗ್ತಾ ಇದೆ ಆಗುತ್ತೆ. ಇವಾಗ ನೀವು ಮಾಡಿರೋ ತಪ್ಪಿಗೆ ಏನು ಏನಿದೆ ಸರ್? ಇವಾಗ ಏನು ಕ್ರಮ ಆಗ್ಬೇಕು ನಿಮ್ಮ ಮೇಲೆ? ಸುಳ್ಳು ಹೇಳುತ್ತಾ? ಅವ್ರು ನೀವೇ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಮಗು ನೀವೇ ಅಂತ ಹೇಳ್ತಾ ಇದ್ದೀರಲ್ಲ. ತಪ್ಪು ಮಾಡ್ಬಿಟ್ರಿ, ಇನ್ಮೇಲೆ ಆಗಲ್ಲ ಅಂತ ಕ್ರಮ ಏನು ಸರ್? ಅಲ್ಲ ನಾವ್ ಹೇಳಕ್ಕಾಗಲ್ಲ, ನಾವ್ ಹೇಳಕ್ ಯಾರು? ಅಲ್ಲಲ್ಲ ನಾವ್ ಹೇಳಲ್ಲ ಸರ್, ನಾವ್ ಹೇಳಕ್ ಯಾರು? ದಯವಿಟ್ಟು ಉಳ್ಬೇಡಿ, ಇಲ್ಲೆಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲ ನೇರ ನಡಿಬೇಕಷ್ಟೇ ಸರ್. ಏನ್ ಸರ್ ಕ್ರಮ? ಈಗ ನಮಗೊಂದು ನ್ಯಾಯ ಬೇಕು ಸರ್. ತಮ್ಮೆದುರು ಕಡೆ ಈಗ ಒಂದು ಹೆಣ್ಣು ಮಗು, ಒಂದು ವಿದ್ಯಾರ್ಥಿನಿ ದುಡ್ಡಿಸ್ಕೊಂಡು ಕನ್ನಡಕ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾನು ಏಕಿಂದ ನನಗೆ ಐಸೈಟ್ ಬಂದಿದೆ. ಏಕಿಂದನೂ ಪ್ರತಿ ಎವ್ರಿ ಇಯರ್ ಈ ಡಾಕ್ಟರ್ ಬಂದು ಚೆಕಪ್ ಮಾಡಿಸ್ಕೊಳ್ತೀನಿ. ಅವರು ಇದಕ್ಕೆ 1,300, 1,500, 1,200 ಆ ಥರ ಅಮೌಂಟ್ ತಗೊಂತಿದ್ದಾರೆ ಸರ್. ತಗೊಂಡು ಅವ್ರು ನಮಗೆ ಸ್ಪೆಕ್ಸ್ ಕೊಡ್ತಿದ್ದಾರೆ ಸರ್. ಇವಾಗ ಕೊಟ್ಟರೆ ಈಗ ಒಂದು ವರ್ಷ ದುಡ್ಡು, ಈಗ ವರ್ಷದ್ದು ಎಷ್ಟು ಕೊಟ್ಟವ್ರಮ್ಮ? ಎಣ್ಸಮ್ಮ. 1,300 ರೂಪಾಯಿ. ಅವ್ರದ್ದೊಂದು ಬರಪ್ಪ, ನಿಂದೇನು ಬಗೆಹರಿತು ಹೇಳ್ಬಿಡ. 1,800 ಏನಾಗಿತ್ತು ಹೇಳ್ಬಿಡಿ. ನನ್ನ ಮಕ್ಕಳು ಫಸ್ಟ್ ಮೊದಲನೇ ಆದ್ಯತೆ ನಮ್ಮ ತಾಯಿಗೆ ಆಪರೇಷನ್ ಮಾಡಿಸಿದ್ವಿ. ಅವಾಗ 1,500 ಕೊಟ್ಟಿದ್ದೆ ಸರ್. ಸುಳ್ಳು ನಾವು ಹೇಳಲ್ಲ. ನೆಕ್ಸ್ಟ್ ಗಾಳಿ ಸರ್ ಇನ್ನು ಕೊಟ್ಟಿದ್ದೀವಿ ಫಸ್ಟ್. ಇನ್ನು 1,500 ಆದಕ್ಕೆ ನಾನು ಸುಮ್ಮನೆ ಹಾಕ್ಬಿಟ್ಟೆ, ಕಣ್ಕೊಬ್ಬ ತಗೊಂಡಿಲ್ಲ. ಆಮೇಲೆ ನಮ್ಮ ಅಣ್ಣನ ಮಗಳು ಅವ್ರ ಅಜ್ಜಿ ಕರ್ಕೊಬಂದು ಆಪ್ರೇಷನ್ ಮಾಡಿಸಿತ್ತು ಇಲ್ಲೇ. ಅವ್ರಿಗೆ 3,800 ಮಾತಾಡ್ಕೊಂಡಿದ್ದಂತೆ ರವಿ ಕೈಗೆ ಕೊಟ್ಟಿತ್ತು ನನ್ನ ಮಗಳು, ಡಾಕ್ಟರ್ ಕೈಗೆ ಕೊಟ್ಟೈತೆ. ಅದಾದಮೇಲೆ ಅಷ್ಟು, ಅದರಲ್ಲಿ 3,800 ವಾಪಸ್ ಕೊಟ್ಟಿದ್ದಾರೆ ಸರ್. ಇನ್ನು 1,500 ರೂಪಾಯಿ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ಡಾಕ್ಟರ್ ಹೇಳಿದ್ರು. ಅಷ್ಟು ಸರ್. ಸುಳ್ಳು ನಾವು ಬರೋದಿಲ್ಲ ಸರ್ ಈ 4 ವರ್ಷ.
ನಾನು ಅದೇ ವಿಜಯ ನೀವು ದೂರು ಕೊಟ್ಟರೆ ನಾನು ತೊಗೊಂಡು ಖಂಡಿತ ಕರ್ಕೊಂಡು ನಾವು ಲಿಖಿತವಾಗಿಯೇ ಕೊಡ್ತೀವಿ. ನಾವು ಬಾಯಿ ಮಾತನಾಗಿ ಹೇಳಿರೋದಕ್ಕೆ ಮುಂದೆ ದಯಮಾಡಿ ಯಾರು ಸಾರ್ವಜನಿಕರು ₹1 ಕೂಡ ಲಂಚ ಕೊಡಬೇಡಿ. ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಸೇವೆಗಳು ಉಚಿತವಾಗಿರ್ತದೆ. ಏನಮ್ಮ ನಿನ್ನ ಹೆಸರು? ಲಹರಿಕಾರ್ ಅವ್ರಿಗೆ ಏನು ₹1,300 ನಾನು ಸ್ಪೆಕ್ಸ್ ಕೊಟ್ಟಿದೆ ಅಂದ್ರು ಅದು ಡಾಕ್ಟರ್ ಹಿಂದಿರಿಸಿದ್ದಾರೆ. ನಿಮ್ಮ ಹೆಸರೇನು? ರಂಗನಾಥ್. ಅವ್ರ ತಾಯಿ ಇದು ಅಥವಾ ಅತ್ತೆದು ಆಪರೇಷನ್ ಮಾಡಿಸ್ಬೇಕಾದಾಗ ಅವರು ಏನೋ ₹1,500 ಕೊಟ್ಟಿದ್ರಂತೆ. 3,800 ಅವ್ರ ಮಗಳು ಕೊಟ್ಟಿದ್ರಂತೆ. ಅವರು ₹3,800 ಕೂಡ ರವಿಯನವರು ಇವರು ಆಪ್ತ ಸಹಾಯಕ ತೆಗೆದುಕೊಂಡಿದ್ರು ಅಂತ ಇವರು ಏನೋ ತಗೊಂಡಿದ್ರಪ್ಪ ಇಲ್ಲ ಅವರು $1,500 ಕೊಟ್ಟಿದ್ವಿ. $1,500 ತಗೊಂಡಿದ್ರು. ಈಗ 3,800 ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ. ಈಗ ಹಣ ವಾಪಸ್ ಕೊಡಿಸೋಂಥ ಕೆಲಸ ಆಗಿದೆ. ಖಂಡಿತ ನೀವು ದೂರಿನ ಮೇಲೆ ಕ್ರಮ ತೆಗೆದುಕೊಳ್ತೀನಿ. ನಮ್ಮ ತಾಲೂಕಿಗೆ ನೀವು ಬಂದಿದ್ದೀರಾ? ನಮ್ಮ ದಂಡಾಧಿಕಾರಿಗಳ ಹತ್ರ ಹೇಳ್ತಾ ಇದ್ದೀವಿ, ಈ ಕುಟುಂಬಗಳ ಮೇಲೆ ಯಾವುದೇ ರೀತಿಯಾದಂಥ ಒತ್ತಡಗಳಾಗಲಿ ಅಥವಾ ಇನ್ಯಾವುದೇ ರೀತಿಯಾದಂಥ ಬೇರೆ ಏನಾದರೂ ದಬ್ಬಾಳಿಕೆಗಳು ದೌರ್ಜನ್ಯಗಳು ನಡೆಯೋದಾದ್ರೆ ಖಂಡಿತವಾಗಿ ನಾವು ಬಹಳ ನೋಡಿ, ನಮ್ಮ ವಿಜಿಲೆನ್ಸ್ ಆಕ್ಟ್ ಅಲ್ಲಿ ವಿಜಲ್ ಬ್ಲೋವರ್ ಪಾಲಿಸಿ ಅಂತಾನೆ ಇದೆ. ಸರ್ಕಾರದ ಅಕ್ರಮಗಳನ್ನ ಭ್ರಷ್ಟಾಚಾರನ ಯಾರು ಹೇಳಿದ್ರೆ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಅವ್ರ ಸಂವಿಧಾನದ ಅಡಿಯಿದ್ದಾರೆ. ಪೊಲೀಸ್ ಇಲಾಖೆ ನಾನು ಪರ್ಸನಲ್ ನಂಬರ್ ಕೊಟ್ಟಿದ್ದೀನಿ. ಅರ್ಧ ರಾತ್ರಿ ಮಾಡಮ್ಮ, ನಾನು DSP ಮಾಡಿ ನಾನು ಸ್ವತಃ ಬಂದು ನಿಂತ್ಕೊಂಡು ರಕ್ಷಣೆ ಕೊಡ್ತೀನಿ. 5 ನಿಮಿಷ ಸರ್. ಇದೇ ರೀತಿ ತೊಂದರೆ ಆಗಲ್ಲ ನಮ್ಮ ಹಾಸ್ಪಿಟಲ್. ಒಂದು ಮುಚ್ಚುಳಿಕೆ ಕೊಡಿ. ನಾನು ಆಗಲೇ ಮಾತಾಡಿದೆ ಸರ್, ನೀವು ಮಾತಾಡೋದು ಒಂದು ಮುಚ್ಚುಳಿಕೆ ಕೊಡಿ ಸರ್. ಅಷ್ಟೇ. ನಾಳೆ ಹಾಸ್ಪಿಟಲ್ ಯಾವುದೋ ಒಂದು ಇಂಜೆಕ್ಷನ್ ಕೊಟ್ಬಿಟ್ರೆ ಇವ್ರಿಗೆ ಇದೇ ಸೈಡ್ ಇಟ್ಕೊಂಡು ಲೇಸರ್ ಆಪರೇಷನ್ ಮಾಡಿ ಸರ್ ಒಂದು ಹೇಳ್ಬಿಡಿ ಸರ್. ಆಯ್ತು ಸರ್. ಈಗ ಸರ್ ಈಗ ಹೇಳಿದ್ದೀರಾ ಒಂದು ಹೇಳಿ ಸರ್. ಈ ಮಗು ಹತ್ರ ನಾನು ಮಾತಾಡಿದೆ ಆಗ್ಲೇನೆ. ಲೇಸರ್ ಆಪರೇಷನ್ ಮಿಂಟೋ ಕಣ್ಣಾಸ್ಪತ್ರೆಯಲ್ಲಿ ಮಾತ್ರ ಇದೆ. ಕನ್ನಡಕ ಆಜ್ಞೆನ ಇದನ್ನ ಮಾಡೋದಕ್ಕೆ ಅದನ್ನ ನಾನು ಅಲ್ಲಿ ರೆಫರ್ ಮಾಡ್ಬಿಟ್ಟು ಡಾಕ್ಟರ್ ಹತ್ರ ಮಾತಾಡ್ತೀನಿ, ಅಲ್ಲಿ ಮಾಡ್ತಾರೆ ಅಂತ ಕೂಡ ಹೇಳಿ. ಖಂಡಿತವಾಗಿ ಸರಿ ಸರ್. ನಿಮ್ಮ ಹೇಳಿದ್ದಕ್ಕೆ ನಿಮ್ಮ ಹೇಳಿಕೆಗೆ ನಾವು ನಮ್ಮ ಅಭಿನಂದನೆಗಳು, ಧನ್ಯವಾದಗಳು. ಆದ್ರೆ ಈ ಕುಟುಂಬಗಳಿಗೆ ನಿಮ್ಮ ಕಡೆಯಿಂದ ಯಾವುದೇ ರೀತಿಯ ಯಾವತ್ತೂ ಇಲ್ಲ ಆ ತರ ನಾನು ವ್ಯಕ್ತಿನೇ ಎಲ್ಲ ಯಾವತ್ತೂ ಆ ತರ ಇದಿಲ್ಲ. ದಯವಿಟ್ಟು ಅದನ್ನ ಅಷ್ಟು ಮಾಡ್ಬಿಡಿ. ಖಂಡಿತ ಲೇಸರ್ ಆಪರೇಷನ್ ಎಲ್ಲಿ ಮಾಡ್ತಾರೆ ಎಲ್ಲವೂ ಹೇಳ್ತಾ ಇರ್ಬೋದು. ಹೇಳಿದ್ದೀನಿ ಎಲ್ಲಿ ಮಾಡ್ತಾರೆ. ನಾನೇ ರೆಫರ್ ಮಾಡಿ ಅದನ್ನ ಲೇಸರ್ ಸರ್ಜರಿಗೆ ಡಾಕ್ಟರ್ ಹತ್ರನೂ ನಾನು ಮಾತಾಡಿ ಏನಿಲ್ಲ ಸರ್, ನಾವು ಕೇಳ